ಮಂಗಳೂರು ನಗರದ 5 ಕಡೆಗಳಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಇಂದಿರಾ ಕ್ಯಾಂಟೀನ್ಗೆ ಆರಂಭದಲ್ಲೇ ವಿಘ್ನ ಕಂಡುಬಂದಿದೆ. ಶನಿವಾರದಂದು ಸುರತ್ಕಲ್ನಲ್ಲಿ ಕ್ಯಾಂಟೀನ್ ಕಟ್ಟಡದ ಮುಂಭಾಗದಲ್ಲಿದ್ದ ಇಂದಿರಾ ಗಾಂಧಿ ಫೋಟೋ ಮೇಲೆ ದುಷ್ಕರ್ಮಿಗಳು ಮಡ್ ಆಯಿಲ್ ಬಳಸಿ ವಿಮುಖಗೊಳಿಸಿದರೆ ಮರುದಿನವೇ ಉರುವ ಸ್ಟೋರ್ನಲ್ಲಿ ಕಾಂಗ್ರೆಸ್ಸಿಗರು ಇಂದಿರಾ ಫೋಟೋವನ್ನು ಮುಚ್ಚಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ಅಗ್ಗದ ದರದಲ್ಲಿ ಹೋಟೆಲ್ ಊಟ ತಿಂಡಿ ಒದಗಿಸುವ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಇಂದಿರಾ ಕ್ಯಾಂಟೀನ್ ಆರಂಭಿಸಲು ಉದ್ದೇಶಿಸಿದೆ. ಆ ಪ್ರಕಾರ ಮಂಗಳೂರಿಗೂ 5 ಕ್ಯಾಂಟೀನ್ಗಳ ಭಾಗ್ಯ ಒದಗಿದೆ. ಆದರೆ ಕಿಡಿಗೇಡಿಗಳಿಗೆ ಈ ಅಗ್ಗದ ಕ್ಯಾಂಟೀನ್ಗಳು ಇಷ್ಟವಾದಂತಿಲ್ಲ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ನಿರ್ಮಾಣಗೊಳ್ಳುವ ಈ ಕ್ಯಾಂಟೀನ್ಗಳಲ್ಲಿ ಅವರ ಫೋಟೋ ಬಳಸುವುದನ್ನು ವಿರೋಧಿಸುವ ರೀತಿಯಲ್ಲಿ ಮಸಿ ಬಳಿಯುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ದುಷ್ಕರ್ಮಿಗಳು ಶನಿವಾರದಂದು ಸುರತ್ಕಲ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಇಂದಿರಾ ಕ್ಯಾಂಟೀನ್ನ ಫೋಟೋಗೆ ಮಡ್ ಆಯಿಲ್ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಉರ್ವ ಸ್ಟೋರ್ನ ಕ್ಯಾಂಟೀನ್ನಲ್ಲಿರುವ ಫೋಟೋವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಭದ್ರತೆಯ ದೃಷ್ಟಿಯಿಂದ ಮುಚ್ಚಿಟ್ಟಿದ್ದಾರೆ. ಇಂದಿರಾ ಕ್ಯಾಂಟೀನ್ಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಉದ್ಘಾಟಿಸುವ ಉದ್ದೇಶಗಳಿದ್ದರೂ ಆರಂಭಿಕ ಹಂತದಲ್ಲಿಯೇ ಇಂತಹ ವಿಘ್ನಗಳು ಬಂದಿರುವುದು ವಿಪರ್ಯಾಸವಾಗಿದೆ. ಉರ್ವ ಸ್ಟೋರ್, ಸುರತ್ಕಲ್ ಮತ್ತು ಕುಂಜತಬೈಲ್ನಲ್ಲಿ ಕ್ಯಾಂಟೀನ್ ಕಟ್ಟಡಗಳು ಬಹುತೇಕ ಅಂತಿಮ ಹಂತಕ್ಕೆ ಬಂದಿವೆ. ಈ ಮಧ್ಯೆ ದುಷ್ಕೃತ್ಯಗಳು ಜನವಿರೋಧಿ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಕ್ಯಾಂಟೀನ್ನ ಇಂದಿರಾ ಗಾಂಧಿಯವರ ಮುಖಕ್ಕೆ ಏನು ಇವತ್ತು ಅಲ್ಲಿ ಸ್ವಲ್ಪ ಇಶ್ಯೂ ಆಗಿದೆ. ನಿಜವಾಗ್ಲೂ ಕೂಡ ಇದು ಮಸಿ ಹಾಕಿದ್ದಾರೆ ಆ ಇಂದಿರಾ ಗಾಂಧಿಯವರ ಮುಖಕ್ಕೆ. ಇದು ನಿಜವಾಗ್ಲೂ ಕೂಡ ನಮ್ಮ ಮಂಗಳೂರಿಗೇ ಒಂದು ಬಹಳಷ್ಟು ಕಳಂಕ ತರುವಂಥ ವಿಚಾರ. ಯಾಕಂತ ಹೇಳಿದರೆ ಬಹುಶಃ ಸಿದ್ದರಾಮಯ್ಯನವರ ಏನು ಕರ್ನಾಟಕ ಸರ್ಕಾರದ ಏನು ಅಭಿವೃದ್ಧಿಯನ್ನು ನೋಡಲಿಕ್ಕೆ ಆಗದೆ ಬಹುಶಃ ಇಂಥ ಕೆಲಸ ಮಾಡಿದ್ದಾರೆ. ಆದರೆ ಒಂದು ಮಾಜಿ ಪ್ರಧಾನಿಯಾಗಿರ್ತಕ್ಕಂತಹ ಅವರು ದೇಶವನ್ನು ಆಳಿದಂಥ ಒಂದು ಅತ್ಯುನ್ನತ ಮಹಿಳೆ ಇಂದಿರಾ ಗಾಂಧಿಯವರು, ಅವರ ಮುಖಕ್ಕೆ ಈ ರೀತಿ ಮಸಿ ಬಳಿಯುವಂಥ ಕೆಲಸ ಯಾರು ಮಾಡಿದಾರ, ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಕಡಿಮೆ ದರದಲ್ಲಿ ಚಹಾ ತಿಂಡಿ ಊಟವನ್ನು ಹೋಟೆಲ್ಗಳಲ್ಲಿ ಒದಗಿಸುವ ರಾಜ್ಯ ಸರ್ಕಾರದ ಉದ್ದೇಶದ ವಿರುದ್ಧ ಕಿಡಿಗೇಡಿಗಳು ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ವ್ಯಾಪಕ ಟೀಕೆಗೆ ಕಾರಣವಾಗಿದೆ. ಹೋಟೆಲು ತಿಂಡಿ ಊಟ ದುಬಾರಿಯಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಯೋಜನೆಯ ಬಗ್ಗೆ ಜನತೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಮಂಗಳೂರು.